ಇವತ್ತೊಂದು ಸುದ್ದಿ ನೋಡಿದೆ, ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಏನ್ ಹೇಳಿ? ಯಾಕೆ ಅಂದ್ರೆ ಇವತ್ತು ಕನ್ನಡ ವಾಣಿಜ್ಯ ಮಂಡಳಿ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಒಂದು ಪ್ರಕ್ರಿಯೆ ಏನಿದೆ, ಆ ಪೇಪರ್ ನಂಗೆ ಇವತ್ತು ನೋಡಿದೆ, ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಸ್ವಾಮಿ ವಿವೇಕಾನಂದರು ಕಾಶಿ ಯಾತ್ರೆಯಲ್ಲಿದ್ದಾಗ ಕೋತಿಗಳ ದಂಡು ಸ್ವಾಮಿ ವಿವೇಕಾನಂದರನ್ನ ಹಟ್ಟಿಸ್ಕೊಂಡು ಹೋಗ್ತಿರುತ್ತೆ. ವಿವೇಕಾನಂದರು ಎಷ್ಟು ದೂರ ಓಡ್ತಾರೆ ಅಂತಂದ್ರೆ, ಕೊನೆಗೊಬ್ಬ ಸಾಧು ಬಂದು ಹೇಳಿದಂತೆ, ನೀನು ಓಡ್ದಷ್ಟು ಕೋತಿಗಳು ನೀನು ಓಡಿಸ್ಕೊಂಡು ಬರುತ್ತೆ, ನಿಂತ್ಕೊಂಡು ಒಂದ್ಸಲಿ ತಿರುಗ್ಬಿಡು, ಓಡೋಗುತ್ತೆ ಕೋತಿಗಳು ಅಂತ ಹೇಳಿದ್ರಂತೆ. ಅವಾಗ ಸ್ವಾಮಿ ವಿವೇಕಾನಂದರು ಒಂದ್ಸಲಿ ತಿರುಗಿ ಆ ಕೋತಿಗಳಿಗೆ ಗರ್ಜನೆ ಮಾಡಿದ ತಕ್ಷಣ ಆ ಕೋತಿಗಳೆಲ್ಲ ಓಡೋಯ್ತಂತೆ. ಆಗ ಸ್ವಾಮೀಜಿ ಹೇಳ್ತಾರೆ, ಈ ತರಹ ನಿಮ್ಮ ಜೀವನದಲ್ಲೂ ಕೂಡ ಇಂತಹ ಕುನ್ನಿಗಳು ನಿಮ್ಮ ಹಿಂದೆ ಬೀಳುತ್ತೆ, ಧೈರ್ಯವಾಗಿ ಬೆನ್ನು ತೋರಿಸ್ಬೇಡಿ, ಅವ್ರಿಗೆ ಎದೆ ಕೊಟ್ಟು ಓಡಾಡಿ ಅಂತ ಹೇಳ್ತಾರೆ. ಅವಾಗ ಆ ಸಮಸ್ಯೆಗಳು ಓಡೋಗುತ್ತೆ ಅಂತ. ಹಂಗೆ ಷಂಡ ನಪುಂಸಕ ಸುದೀಪ, ನಿನ್ ಷಂಡಾಭಿಮಾನಿಗಳನ್ನ ಬಿಟ್ಟಿದ ತಕ್ಷಣ ಬಿಟ್ಬಿಡ್ತೀನಿ ಅನ್ಕೊಂಡ್ಬಿಟ್ಟೆನಲ್ಲೇ, ನೀನ್ ಮಾಡಿರೋ ಗನಂದಾರಿ ಕೆಲಸ ಅಷ್ಟಿಷ್ಟೇನೋ, ಕರ್ನಾಟಕದಲ್ಲೇ ಜೂಜಾಡ್ಸೋದ್ ತಪ್ಪು ಅಂತ ಹೇಳಿದ್ರೆ ನಿನ್ ಷಂಡಾಭಿಮಾನಿಗಳನ್ನ ಬಿಟ್ಟು ನಮ್ಮ ಮನೇಲಿ ಹರಾಸ್ಮೆಂಟ್ ಮಾಡಿ ನಮ್ಮ ಮನೆ ಹೆಣ್ಮಕ್ಳನ್ನ ಬೆತ್ತಲೆ ಮಾಡ್ತೀನಲ್ಲೇ. ಇವತ್ಯಾರೋ ಕನ್ನಡ ವಾಣಿಜ್ಯ ಮಂಡಳಿ ಮುಂದೆ ಪಾಪ ಆ ವ್ಯಕ್ತಿ ಮಂಡಿ ಊರಿ ಮಾತಾಡಿದ್ರು ನೋಡ್ದೆ ಅದನ್ನ. ಅಪ್ಪಿ, ನೀನು ಇಷ್ಟಕ್ಕೆ ಅವಾಚ್ಯನಿಂದನೇ ಬಚ್ಚಲ ಮನೆ ತೊಳ್ಕೊ ಬಾಯಿ ಅಂತ ಹೇಳ್ತೀಯಲ್ಲ, ಇವ್ರು ಮಾಡಿರೋ ಗನಾಂದಾರಿ ಕೆಲಸ ನಿನ್ಗೆ ಮದುವೆ ಆಗಿದೆ ಅನ್ಸುತ್ತೆ, ನಿನ್ಗೆ ಮನೆಯಲ್ಲಿ ಹೆಂಡತಿ ತಾಯಿ ಅಥವಾ ಮಕ್ಕಳಿದ್ರೆ ಆ ನೋವು ಏನು ಅಂತ ನಿನ್ಗೆ ಗೊತ್ತಾಗುತ್ತೆ. ನಮ್ಮನೆ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಈಚ್ ಕಡೆ ಇವ್ರು ಬೆತ್ತಲೆ ಮಾಡಿ ತೋರಿಸ್ಬಿಟ್ರಲ್ಲ ಫೋಟೋಗಳಲ್ಲಿ ಎಡಿಟ್ ಮಾಡಿ, ಅದನ್ನ ನೋಡ್ಬಿಟ್ರೆ ನೀನೇನ್ ಇವತ್ತು ಮಂಡಿ ಊರಿ ಇದೆಯಲ್ಲ, ಖಡ್ಗ ಇಟ್ಕೊಂತೀಯೋ ಅಪ್ಪ. ಕನ್ನಡ ಹೆಸರಾಂತ ಚಿತ್ರನಟ, ಅವ್ರು ಬೆಳೆದು ಬರೋದಕ್ಕೆ ತುಂಬಾ ಕಷ್ಟಗಳನ್ನ ಪಟ್ಟಿರ್ತಾರೆ, ಅವ್ರ ಬಗ್ಗೆ ಅವನೇ ಹೇಳುವಾಗ ಮಾತಾಡ್ಬೇಡಿ ಅಂತ ಹೇಳ್ತಿರಲ್ಲ, ಅವನಿಗೆ ಆ ಷಂಡ ಸುದೀಪನ ಪ್ರಜ್ಞೆ ಇರಬೇಕಾಗಿತ್ತು. ಅಭಿಮಾನಿಗಳು ಸಂಘ ಕಟ್ಟಿದಾಗ, ಅಭಿಮಾನಿಗಳು ಅಸಭ್ಯವಾಗಿ ಮಾತಾಡಿದಾಗ ಆ ಅಭಿಮಾನಿ ಸಂಘದ ನಾಯಕನಾದವನು ಅಭಿಮಾನಿಗಳಿಗೆ ಹೇಳ್ಬೇಕಾಗಿತ್ತು. ಅವತ್ ಬಂದು ಮಣ್ಣು ತಿಂತಿದ್ನ ಅವತ್ ಮನೇಲಿ ಕೂತ್ಕೊಂಡು, ನಮ್ಮನೆ ಹೆಣ್ಮಕ್ಳಿಗೆ ಬೆತ್ತಲೆ ಮಾಡ್ಬಿಟ್ಟು ಈಚ್ ಕಡೆ ಬಿಟ್ನಲ್ಲ, ಅವಾಗ ಹಂದಿ ಹೇಳ್ ತಿಂತಿದ್ನೇನೋ ಷಂಡ ಸುದೀಪ. ನಾಚಿಗೆಟ್ಟವ್ರೆ, ಕೊಡಿ ಕಂಪ್ಲೇಂಟು. ಬಾಮಾ ಹರೀಶ್, ಕನ್ನಡ ವಾಣಿಜ್ಯ ಮಂಡಳಿಯ ಬಾಮಾ ಹರೀಶ್ ಅವರೇ, ಕಂಪ್ಲೇಂಟ್ ಕೊಡಿ. ನಮ್ದು ಸಾಕಷ್ಟು ಪೆಂಡಿಂಗ್ ಇದೆ, ನಿಮ್ ಮುಖಾಂತರ ನಮ್ದು ಕಂಪ್ಲೇಂಟ್ ಮೂವ್ ಆಗ್ಲಿ. ಕನ್ನಡ ಚಿತ್ರ ಕಲಾ ರಂಗದ ದೊಡ್ಡ ನಟನಿಗೆ ತೇಜೋವಧೆ ಮಾಡ್ತಿದ್ದಾರೆ, ಅಸಭ್ಯವಾಗಿ ಮಾತಾಡ್ತಿದ್ದಾರೆ, ಮುಂದಿನ ಬೆಳವಣಿಗೆಯಲ್ಲಿ ಇಂಥದ್ದಾಗಬಾರ್ದು, ಕನ್ನಡ ಚಿತ್ರ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ. ಇದೇ ಕನ್ನಡದ ಚಿತ್ರರಂಗದಲ್ಲಿ ಅತ್ಯಂತ ಹೆಸರು ಮಾಡಿರುವಂತಹ ಆ ಷಂಡ ಸುದೀಪ ಜೂಜಾಡಿಸಿದಾಗ ನೀವೆಲ್ಲೋಗಿದ್ರಿ? ನೀವು ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಯಾಕೆ ಬರೋದು? ವಾಣಿಜ್ಯ ಮಂಡಳಿಯವರು ಮಲಗಿದ್ರೆ ಅವತ್ತೆಲ್ಲ ಜೂಜಾಡಿಸಿದಾಗ ನಮ್ಮನೆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಸಿದ್ರಲ್ಲ, ಅವಾಗೇನ್ ನಿದ್ದೆ ಮಾಡ್ತಿದ್ರ ಸ್ವಾಮಿಗಳು? ನೀವು ನಿದ್ದೆ ಮಾಡ್ತಿದ್ರ? ನೀವು ನಿಮ್ಮನೆ ಹೆಣ್ಮಕ್ಳು ಚೆನ್ನಾಗಿದ್ದಾರೆ ನೋಡಿ, ನಿಮ್ಮನೆ ಹೆಣ್ಮಕ್ಳು ಆನಂದವಾಗಿದ್ದಾರೆ ನೋಡಿ. ಕಂಡೋರ್ ಮನೆ ಹೆಣ್ಮಕ್ಳು ಬೀದಿಗೆ ಬಂದ್ರು ಪರವಾಗಿಲ್ಲ, ಹಾಳಾಗೋದ್ರು ಪರವಾಗಿಲ್ಲ, ನಿಮ್ ಕನ್ನಡ ಚಿತ್ರರಂಗದಲ್ಲಿರುವಂತಹದ್ರು ಚೆನ್ನಾಗಿರ್ಬೇಕು. ಅರೆ, ಇದು ನೀವು ಒಬ್ಬ ತಂದೆಯಾಗಿ, ನೀವು ಬಾಮಾ ಹರೀಶ್, ನೀವೊಬ್ರು ತಂದೆಯಾಗಿ ಇದನ್ನ ಸಹಿಸ್ಕೊಂತೀರೇ? ಕೊಡಿ. ನೀವೇನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅವಾಚ್ಯ ನಿಂದನೆಯಿಂದ ಮಾತಾಡ್ತಿರೋದನ್ನ ನೀವು ಖಂಡಿಸಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ. ಯಾಕೆ ಸ್ವಾಮಿ ಜೂಜಾಡ್ಸಿದಾನೆ ಅಂತ ಕಂಪ್ಲೇಂಟ್ ಕೊಡ್ಲಿಲ್ಲ? ಆ ಷಂಡ ಸುದೀಪನ ಅಭಿಮಾನಿಗಳು ಅಸಭ್ಯವಾಗಿ ಮಾತಾಡಿದಾಗ ಯಾಕೆ ಸ್ವಾಮಿ ಕಂಪ್ಲೇಂಟ್ ಕೊಡ್ಲಿಲ್ಲ? ಷಂಡ ಅಭಿಮಾನಿಗಳು ಈ ತರ ಅಸಭ್ಯವಾಗಿ ಮಾತಾಡ್ತಿದ್ರು ಕೂಡ ಕೊಡಿ ಕಂಪ್ಲೇಂಟು. ಕರ್ನಾಟಕದಲ್ಲಿ ಜೂಜಾಡಿಸಿದಾನೆ, ಜೂಜಾಡಿಗ ಅಂತ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಕೊಡಿ ಕಂಪ್ಲೇಂಟು, ಬೀದಿಲಿ ಹೋರಾಟ ಮಾಡಿ. ನಮ್ಮ ಹತ್ರ 3,000 ಪುಟ ದಾಖಲಾತಿ ಇದೆ ಇವ್ರು ಮಾಡಿರೋ ಗನಂದಾರಿ ಕೆಲಸ, ಷಂಡ ಸುದೀಪನ ಗನಂದಾರಿ ಕೆಲಸ. ಈಗ ಬಂದ್ಬಿಟ್ಟು ಷಂಡ ಅಂತ ಹೇಳ್ಬೇಡ, ನಾಮರ್ದ ಅಂತ ಕರಿಬೇಡ, ಅವನು ಮೇರು ನಟ ಅಂತ ಹೇಳ್ತಿರಲ್ಲ, ಆ ಮೇರು ನಟಂಗೆ ಪ್ರಜ್ಞೆ ಇರ್ಬೇಕಾಗಿತ್ತು. ಜೂಜಾಡಿಸ್ಬೇಕಾದ್ರೆ ಜೂಜಾಡ ನಿಲ್ಸೋ ಅಂತ ಹೇಳಿದ್ರೆ ನಮ್ಮನೆ ಹೆಣ್ಮಕ್ಳನ್ನ ಅತ್ಯಾಚಾರದ ಲೆವೆಲ್ಗೆ ಕಾಮೆಂಟ್ರಿ ಮಾಡಿದಾಗ ಅವನಿಗೆ ಪ್ರಜ್ಞೆ ಇರ್ಬೇಕಾಗಿತ್ತು.
ಇಲ್ಲ ಅಭಿಮಾನಿ ಸಂಘ ಡಿಸಾಲ್ವ್ ಮಾಡಬೇಕಾಗಿತ್ತು. ಏನ್ ಹಂದಿ ಹೇಳ್ ತಿಂತಿದ್ನ ಮನೆ ಒಳಗಡೆ ಕೂತ್ಕೊಂಡು? ನಾಚಿಕ್ ಗೆಟ್ಟವ್ರೆ. ಈಗ ಬಂದ್ಬಿಟ್ಟು ದೊಡ್ಡವನು ಅವ್ರು ಬಹಳ ಕಷ್ಟ ಬಿದ್ದಿರ್ತಾರೆ ಬೆಳೆಯೋದಕ್ಕೆ, ಅವ್ರು ತೇಜೋವಧೆ ಮಾಡಿದ್ರೆ ನಮ್ಗೆ ಹೆಸರು ಬರುತ್ತೆ ಅಂತೇಳಿ ಇಲ್ಲಿ ಬಂದ್ ಪುಂಕ್ತಿದಿರಲ್ಲಪ್ಪ, ಪುಂಖಾನುಪುಂಖವಾಗಿ. ಅವತ್ತೇನ್ ಮಾಡ್ತಿದ್ರಿ ನೀವೆಲ್ಲ? ಆಮೇಲೆ ಇತ್ತೀಚಿನ 3 ದಿವಸದಿಂದ ಈ ಯೂಟ್ಯೂಬ್ಗಳು, ಒಂದಷ್ಟು ಮಾಧ್ಯಮಗಳು ಸಖತ್ತಾಗಿ ತಿರ್ಚೋ ಅಂತ ಕೆಲಸಗಳು ಮಾಡ್ತಿದ್ದಾರೆ. 4 ವರ್ಷದಿಂದನೇ ನಿಲ್ಲಿಸ್ಬಿಟ್ಟಿದ್ದಾನೆ, ಅವ್ನು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬಿಟ್ಟಿದ್ದಾನೆ. ನಾನು ಮೊನ್ನೆಯಿಂದ ಹೇಳ್ತಿದ್ದೀನಿ, ನಿಮಗೆ ಯೋಗ್ಯತೆ ಇದ್ರೆ, ನಿಮಗ್ ತಾಕತ್ತಿದ್ರೆ ಅವ್ನು ಒಂದೇ ಒಂದು ಮಾತಾಡಿರೋ ಆಡಿಯೋ ರಿಲೀಸ್ ಮಾಡ್ರೋ, ಈಚ್ ಕಡೆ ನೋಡೋಣ. ಇನ್ ಮುಂದೆ ಆಡಲ್ಲ ಅಂತ ಹೇಳಿದ್ದು. ಅದೇ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಜೂಜಾಡಿ ಅಂತ ಹೇಳಿದ್ನಲ್ಲ, ಜೂಜಾಡಿಗ ಷಂಡ ಸುದೀಪ, ಅದೇ ಷಂಡ ಸುದೀಪ ಬಂದು ಇನ್ ಜೂಜಾಡ್ಬೇಡಿ ಅಂತ ಹೇಳಿರೋದು ಒಂದೇ ಒಂದು ತೋರಿಸ್ರ ಈಚ್ ಕಡೆ ಬಂದು ವಿಡಿಯೋನ. ಅವ್ನು ಮಾಡಿರೋದು, ಮಾತಾಡಿರೋ, ಅವ್ನಿಗೆ ಯೋಗ್ಯತೆ ಇದೆಯಾ ಮಾತಾಡೋದಿಕ್ಕೆ? ಹೇಳೋ ಯೋಗ್ಯತೆ ಇದೆಯಾ ಅವನಿಗೆ? ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತೇಳಿ ಅವಾಗ ಆಡ್ ಕೊಟ್ನಲ್ಲಪ್ಪ, ಆಡ್ ಕೊಟ್ನಲ್ಲ, ಹಂಗೆ ಬಂದು ಇಲ್ಲಿ ಹೇಳಿ ಇವಾಗ ಇದು ಸ್ಕಿಲ್ ಗೇಮ್ ಅಂತೇಳಿ ಮೋಸ ಮಾಡ್ತಿದ್ದಾರೆ ನಿಮ್ಮನ್ನ. ಆಡ್ಬೇಡಿ ಅಂತ ಹೇಳ್ಬಿಡಿ ಒಂದೇ ಒಂದು ಮಾತು ಬಂದು. ಅವನಿಗೆ ಯೋಗ್ಯತೆಗೆ, ಅಭಿಮಾನಿಗಳಿಗೆ ಅಸಭ್ಯವಾಗಿ ಅಶ್ಲೀಲ ಪದಗಳನ್ನ ಬಳಸಬೇಡಿ ಅಂತ ಹೇಳಿ ಯೋಗ್ಯತೆ ಅವನಿಗಿಲ್ಲ. ಬಿಲ್ದಲ್ಲಿ ಅಡ್ಕೊಂಡ್ ಕೂತವನೆ. ಇನ್ ಜೂಜಾಡ್ಬೇಡಿ ಅಂತ ಹೇಳಿ ಯೋಗ್ಯತೆ ಅವನಿಗೆಲ್ಲಿಂದ ಬರಬೇಕು? ಆ ಷಂಡ ಸುದೀಪನ್ಗೆ ಎಲ್ಲಿಂದ ಬರಬೇಕು? 1000 ಜನ 1000 ಮಾತಾಡಿ ಅನ್ಯಾಯ ಆಗಿದೆ. ನಮ್ಮ ಮನೆ ಮಕ್ಕಳಿಗೆ ಅನ್ಯಾಯ ಆಗಿರೋದು, ನಿಮ್ಮನೆ ಮಕ್ಕಳಿಗಲ್ಲ. ಬೆತ್ತಲೆ ಮಾಡಿರೋದು ನನ್ನ ಅಕ್ಕಂದ್ರನ, ಬೆತ್ತಲೆ ಮಾಡಿರೋದು ನನ್ನ ತಂಗೀರ್ನ, ಬೆತ್ತಲೆ ಮಾಡಿರೋದು ನನ್ನ ತಾಯಿನ. ಏನ ಕೇಳಿದ್ವಿ ನಾವು? ನಿಮ್ಮ ಅಪ್ಪನ ಮನೆ ಆಸ್ತಿನ ಕೇಳಿದ್ವಿ. ಜೂಜಾಡಿಸ್ಬೇಡವೋ, ಕರ್ನಾಟಕದಲ್ಲಿ ನೀನ್ ನಂಬ್ಕೊಂಡು 100 ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ ಅಂತ ಹೇಳಿದ್ರೆ ಮನೆಗ್ ಚೂ ಬಿಡ್ತಾನೆ ಷಂಡ ಸುದೀಪ. ಕಂಪ್ಲೇಂಟ್ ಕೊಡ್ರೋ. ನೀವು ಕಂಪ್ಲೇಂಟ್ ಕೊಟ್ಟಷ್ಟು ನಮಗ್ ಬಹಳ ಆನಂದ. ನನಗೆ ಆನಂದ ಕಂಡ್ರು, ಆನಂದ. 1000 ಜನ 1000 ಮಾತಾಡಿ ನೀವು. ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ನಾನು ಏನ್ ಮಾಡ್ತಿದ್ದೀನಿ ಅಂತ. ನನ್ಗೆ ಯಾವ್ದರ್ದು ಇಲ್ಲ ಕಂಡ್ರಲೇ. 900 ಎಕರೆ ಜಮೀನ್ದಾರ ನಾನು. ಏ ಷಂಡ ಸುದೀಪ, ನೀನ್ ಅಭಿಮಾನಿಗಳು ಎಲ್ಲಿ ತನಕ ಷಂಡತನವನ್ನ ಬಿಡಲ್ವೋ ಅಲ್ಲಿ ತನಕ ನಿನಗೆ ಷಂಡಗಿರಿ ತಪ್ಪಿದ್ದಲ್ಲ ಕಣೋ. ಷಂಡ ಸುದೀಪ, ನಪುಂಸಕ ಸುದೀಪ, ನಾಮರ್ದ ಸುದೀಪ. ಇದು ಅವಾಚ್ಯ ಪದಗಳಲ್ಲ, ಅಶ್ಲೀಲ ಪದಗಳಲ್ಲ. ನೀವು ಅಸಭ್ಯವಾಗಿ ಮೆರಿತಿದ್ದೀರಲ್ರೋ, ಆ ಅಸಭ್ಯತನವನ್ನ ನೀವು ತೊಲಗಿಸ್ಕೊಂಡ ತನಕ ಈ ಪದಗಳು ನಿಮ್ಗೆ ಕಟ್ಟಿಟ್ಟ ಬುತ್ತಿ. ನೆನ್ಪಿಟ್ಕೊಳ್ಳಿ ನಾಚಿಗೆಟ್ಟವ್ರೆ. ಧನ್ಯವಾದ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.